ಅವಳು ನಮಸ್ಕಾರ ಮಾಡಿದ್ದು ಯಾರಿಗೋ? ಯಾರು? ನಮಗೆ ಮಾಡಿದ್ದು. ಆಶೀರ್ವಾದ ಮಾಡಬೇಕಾದದ್ದು ಯಾರು? ನಾನು. ಯಾಕೆ? ಯಾಕೆ? ಸ್ವಾಮಿ ನಿಮಗೆ ಪವಿತ್ರವಾದ ಪಾದಾರವಿಂದಗಳಿಗೆ ಪ್ರಣಾಮಗಳು. ಅವಳ ಸ್ವಾಮಿ ನಾನಲ್ವಾ? ಸ್ವಾಮಿ ನೀವು ನನ್ನ ಮನೆಯ ಸ್ವಾಮಿ, ಇವರು ಹಾಗಲ್ಲ. ನಿನಗೆ ಮನೆ ಬೇರೆ ಸ್ವಾಮಿ ಉಂಟಾ? ಹಾಗಲ್ಲಯ್ಯ, ನೀವು ನನ್ನ ಮನೆಯ ಸ್ವಾಮಿ, ಇವರು ಲೋಕಕ್ಕೆ ಸ್ವಾಮಿ. ಆಯ್ತಾ ನಿನಗೀಗ? ಮತ್ತೊಂದು ಹೆಂಡತಿ ನಮಸ್ಕಾರ ಮಾಡುವಾಗ ಆಶೀರ್ವಾದ ಮಾಡುವುದು ಹಾಗ? ದೀರ್ಘ ಸುಮಂಗಲಿ ಭವ. ನೀನು ಅವಳಿಗೆ ಆಶೀರ್ವಾದ ಮಾಡಿದಾಗ ಆಗ್ಲಿಲ್ಲ, ಮತ್ತೆ ನಿನ್ನ ಆಯುಷ್ಯನ್ನ ನೀನೆ ಹೆಚ್ಚು ಮಾಡ್ಕೊಂಡಾಗ ಆಯ್ತು. ಮತ್ತೆ ಹೌದಾ? ಅದೇಗೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ರೆ? ಮತ್ತೆ ಹೆಂಡತಿ ನಮಸ್ಕಾರ ಮಾಡುವಾಗ ಗಂಡ ಆಶೀರ್ವಾದ ಮಾಡ್ಲಿಕ್ಕಿಲ್ವಾ? ಆಶೀರ್ವಾದ ಮಾಡುವುದಲ್ವ, ಮತ್ತೆ ಕಾಲಿಗ ಬಿದ್ದ ಹೆಂಡತಿಯನ್ನ ನಿಧಾನ ಮೇಲೆತ್ತಿ ಹೋಗಿ ಅವಳನ್ನ ಅಪ್ಪಿ ಮುದ್ದಾಡಬೇಕು. ಅದೇ ಅಪ್ಪಿಗೋ ಕಾರ್ಯಕ್ರಮ ಎಲ್ಲ ನಿನ್ನ ಮನೆಯಲ್ಲಿ ಇಟ್ಕೋ. ಇಲ್ಲಲ್ಲ, ಇಲ್ಲಿ ಅಲ್ವಾ? ಮನೆಯಲ್ಲಿ ಮಾತ್ರ. ಹೌದೌದು. ಓ ಸ್ವಾಮಿ, ಸ್ವಾಮಿ ಕೇಳೆನ್ನ ಭಿನ್ನಪವ ಕರುಣದಲ್ಲಿ ಸಗಜವಾಕೆಯಲಿ ಸ್ವಾಮಿ ಈ ಮಾತು ಖುಷಿಯಲ್ಲ ಸಗಜವಾಕೆಯಲಿ ಪ್ರೇಮವುಳ್ಳಡ ಬಂದು ನೋಡು ಶೀಘ್ರದಲ್ಲಿ ಪ್ರೇಮವುಳ್ಳಡೆ ಬಂದು ನೋಡು ಶೀಘ್ರದಲ್ಲಿ ಸ್ವಾಮಿ ಕೇಳಿನ ತಿನ್ನಪವ ಕರುಣದಲ್ಲಿ ಬರುವುದಕ್ಕೆ ಕಾರಣ? ಅಯ್ಯೋ ದೇವರೇ, ಏನು? ಇದನ್ನು ಹೇಳಲಿಕ್ಕೆ ನೀನು ಇಲ್ಲಿಗೆ ಬಂದಲ್ಲ? ಏನು? ನೀನು ಸತ್ಯಭಾಮಾದೇವಿಯವರೆಲ್ಲಿರುವವಳು, ನಾನು ಇಲ್ಲಿರುವವ. ಇದು ಲೋಕಕ್ಕೆ ಗೊತ್ತಿದ್ದ ವಿಷಯ. ಅದನ್ನು ಹೇಳಲಿಕ್ಕೆ ಅದನ್ನು ಹೇಳಿದ್ದಕ್ಕೆ ಅಲ್ಲ, ವಿಷಯ ಬೇರೆ ಉಂಟು. ವಿಷಯ ಬೇರೆ. ನೀವು ಮಾತಾಡುವುದಕ್ಕೆ ಬಿಡುವುದಿಲ್ಲ, ಮಧ್ಯದಲ್ಲಿ ಬಾಯಿ ಹಾಕ್ತೀರಿ. ಆಯ್ತಾಯ್ತು, ಹೇಳು ಹೇಳು. ಸ್ವಾಮಿ, ಏನು ಸಖಿ? ನಾನು ಹೇಗೆ ಹೇಳಬೇಕು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಕಷ್ಟ ಆಗ್ತದ? ಕಷ್ಟ ಆಗುದಿದ್ರೆ ಹೇಳುವುದೇ ಬೇಡ. ಅವಳು ಏನು ಹೇಳಲಿಕ್ಕಂತ ಬಂದಿದ್ದಾಳೆ, ನೀ ಹೇಳುದು ಬೇಡ ಅಂತ ಹೇಳಿದ್ರೆ ನಿನ್ನ ಹತ್ರ ಹೇಳಲಿಕ್ಕೆ ಬಂದದ್ದಲ್ಲ, ನನ್ನ ಹತ್ರ ಹೇಳಲಿಕ್ಕೆ ಬಂದದ್ದು. ಹೌದಾ? ಹೇಳು ಹೇಳು. ಸ್ವಾಮಿ, ಭಾಮಾದೇವಿಯವರು ಈಗ ಈಗ ಮೊದಲಿನ ಹಾಗಿಲ್ಲ. ಏನಾಗ್ತಾ ಉಂಟು? ಭಾಮಾದೇವಿಯವರಿಗೆ ತಾಪ. ಆಮೆಗೆ ತಾಪವಂತೆ. ಅಯ್ಯೋ ದೇವರೇ, ಭಾಮಾದೇವಿಯವರಿಗೆ ತಾಪ ಅಂತ ಹೇಳುವುದಕ್ಕೆ ನೀನು ಇಲ್ಲಿಗೆ ಬಂದ. ಮತ್ತೆ ಅಲ್ಲಿಯೇ ಸುಧಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೆ ಸುಧಾರಣೆ? ನೀವು 10 ಜನ ಇದ್ದೀರಿ ಸಖಿಯರು. ಹೌದು. ಅವರನ್ನ ಮಧ್ಯದಲ್ಲಿ ಕೂತ್ಕೊಳ್ಳಿಸುವುದು, ಚಾಮರ ತಗೊಳ್ಳುವುದು, ಗಾಳಿ ಬೀಸ್ತಾ ಇರುವುದು ತಂಪಾಗುವುದಿಲ್ವಾ? ಹಾಗಲ್ಲ. ಮತ್ತೆ ತಾಪ ಅಂತ ಹೇಳಿದ್ರೆ ಹಾಗ? ಅಷ್ಟು ಸುಲಭದಲ್ಲಿ ಗಾಳಿ ಬೀಸಿದ್ರೆ ತಂಪಾಗುತ್ತದೇನು? ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ತಂಪು ವಸ್ತು ಉಂಟಲ್ಲ, ತಂಪು ವಸ್ತು, ಗಂಧ, ಚಂದನ, ಕುಣುಗು. ಅದು ನೀನು ಕುಣುಗು ಇದನ್ನೆಲ್ಲ ಹಚ್ಚು, ತಂಪಾಗ್ತದೆ. ಅದು ಆಗುವುದಿಲ್ಲ. ಆಗುವುದಿಲ್ಲ. ಮಾಡಿ ನೋಡಿ ಆಯ್ತು. ಇನ್ನೊಂದು ಕೆಲಸ ಮಾಡು. ಏನು? ನೇರವಾಗಿ ಬಾವಿ ಕಟ್ಟೆಗೆ ಕರ್ಕೊಂಡು ಬಾ. ಯಾರನ್ನು? ಅವರನ್ನು, ಭಾಮಾದೇವಿಯವರು. ಕೂತ್ಕೊಳ್ಳಿಸಿ. ಬಾವಿಯಿಂದ ನೀರು 48 ಕೊಡ ಎಳೆಯೋದು, ಎರಚೋದು, ಎಳೆಯೋದು, ಎರಚೋದು, ಎಳೆಯೋದು, ಎರಚೋದು. 48 ಕೊಡದಲ್ಲಿ ಸರಿ ಆಗ್ತದೆ. ಅದು ಒಂದು ಮಂಡಲ ಇದ್ದ ಹಾಗೆ. ಹೌದೌದೌದು. ಹಾಗಲ್ಲ. ಆಗಲ್ವಾ? ನಾನು ಹೇಳಿದ್ದು ಹೇಗೆ? ಒಂದು ವೇಳೆ ಹಾಗೂ ಆಗದೆ ಇದ್ರೆ ಆಗುದಿಲ್ಲ. ಆಗುವುದಿಲ್ಲ. ಇನ್ನೊಂದು ಉಪಾಯ ಉಂಟು. ಏನು?
ನೇರವಾಗಿ ಹೊಳೆ ಬದಿಗೆ ಕರ್ಕೊಂಡು ಹೋಗು. ಹೊಳೆ ಬದಿಗೆ ಒಂದು ಇಷ್ಟು ದೊಡ್ಡ ಕಲ್ಲು ಕಲ್ಲು ಕಾಲಿಗೆ ಕಟ್ಟುವುದು, ಕಟ್ಟುವುದು, ಹೊಳೆಗೆ ಬುಳುಂಕ ಹಾಕುವುದು. ಹಾಕು. ಸರಿ ಏನು ನನ್ನ ಹೆಂಡತಿಯನ್ನು ತೆಗೆಯುವ ಯೋಚನೆಯ? ಮತ್ತೆ ಅದು ಬೇಕಾದ್ರೆ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಹಾಗೆ ಮಾಡು. ಕಲ್ಲು ಕಟ್ಟುವುದೇ ಬೇಡ, ಹಾಕ್ಬಿಟ್ಟು ಕುಳಿತಾಳೆ. ಅದಲ್ಲ ಮತ್ತೆಂತದು ಬೇಡದ್ದೆಲ್ಲ ಬೇಗ ತಲೆಗೆ ಹೋಗ್ತದೆ ನಿಮಗೆ ಹೊಳೆಗೆ ಹಾಕಿ. ಹಾಗಲ್ಲ ಮತ್ತೆ ಹೇಗೆ ಸ್ವಾಮಿ, ಓ ವಾಮಾದೇವಿಯವರು ಹಾ. ಯಾರಲ್ಲೂ ಮಾತಾಡುವುದಿಲ್ಲ, ಸ್ವಾಮಿ ಮಾತಾಡುವುದಿಲ್ವೇ? ಮಾತಾಡುವುದಿಲ್ಲ, ಮಾತಾಡುವುದಿಲ್ಲ. ಮಾತಾಡುವುದಿಲ್ಲ. ಕೃಷ್ಣಯ್ಯ, ಮಕರಂದ ಇದು ಮಾವನ ವ್ರತ ಅಲ್ಲ, ಮಾವನ ವ್ರತ ಅಲ್ಲ. ಅಲ್ಲ ಅಳಿಯನದ್ದಂತೆ. ಅಲ್ಲ. ಹಾ. ಯಾರಲ್ಲಿಯೂ ಮಾತಾಡದೆ ಸುಮ್ಮನೆ ಕೂತುಕೊಳ್ಳುವುದೇ ಮಾವನ ವ್ರತ. ಮೌನ ವ್ರತ ಅಂತ ಹೇಳ್ತಾರೆ ಅದಕ್ಕೆ, ಹಾ, ಮೌನ. ಮಾವನದ್ದಲ್ಲ. ಹಾ, ಮೌನ ವ್ರತ. ಮಾತು ಮಾತ್ರ ಅಲ್ಲ, ಮಾತಾಡುವುದಿಲ್ಲಲ್ಲ, ಏನು ತಿನ್ನುವುದು ಇಲ್ಲ, ಊಟ ಮಾಡುವುದಿಲ್ಲ, ಊಟ ಮಾಡುವುದಿಲ್ಲ. ಊಟ ಮಾಡುವುದಿಲ್ಲ. ಕೃಷ್ಣಯ್ಯ, ಏಕದೋಷ ವ್ರತ. ಏ ಎಂತದ್ದ ಏಕಾದಶಿ? ಏಕಾದಶಿ ಇವತ್ತಲ್ಲ ಇವತ್ತಲ್ಲ, ಅದು. ಊಟ ಮಾಡುವುದಿಲ್ಲ. ಊಟ ಮಾಡುವುದಿಲ್ಲ ಮಾತ್ರ ಅಲ್ಲ, ಒಂದು ತೊಟುಕು, ಒಂದು ತೊಟುಕು ಮುಟ್ಟುವುದಿಲ್ಲ. ಎಂತದ್ದು? ನೀರು 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 ಕೂಡ ಮುಟ್ಟುವುದಿಲ್ಲ. ಇಲ್ಲ. ಮತ್ತೆ ಏಕವಚನಧಾರಿಗಳಾಗಿ ಅಂತಃಪುರದಲ್ಲಿದ್ದಾರೆ. ಈಗ ಮೈ ಮೇಲೆ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ, ತಲೆ ಕೂದಲು ಕೆದರಿದೆ, ಹೌದಾ? ಆಭರಣಗಳನ್ನೆಲ್ಲ ಬಿಚ್ಚಿ ಹಾಕಿದ್ದಾರೆ. ಕೃಷ್ಣಯ್ಯ, ಏನು? ಇದು ಬಹಳ ದೊಡ್ಡ ಆಪತ್ತಿದೆ. ಯಾವುದು? ಆದಷ್ಟು ಬೇಗ ಮಾನಸಿಕ ತಜ್ಞರಲ್ಲಿಗೆ ಕರ್ಕೊಂಡು ಹೋಗಿ ಹಾ. ಪರೀಕ್ಷೆ ಮಾಡಿಸಿ ಮದ್ದು ಮಾಡುವುದೇ ಒಳ್ಳೆಯದು. ಯಾಕೆ? ಯಾಕಂತ ಹೇಳಿದ್ರೆ ಬಾಯಿ ಊಟ ಮಾಡುವುದಿಲ್ಲ, ನಿದ್ದೆ ಮಾಡುವುದಿಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ, ತಲೆ ಕೂದಲು ಕೆದರಿ ಹಾಕಿದ್ದಾರೆ, ಮಾನಸಿಕ ರೋಗ. ಇದು ಏನಾಗ್ತದೆ? ಏನು? ಅವರಲ್ಲಿಂದ ಇವಳಿಗೆ ಬರ್ತದೆ, ಇವಳಿಂದ ನನಗೆ ಬರ್ತದೆ, ನನ್ನಿಂದ ನಿನಗೆ ಬರ್ತದೆ, ನಿನ್ನಿಂದ ಇವರಿಗೆಲ್ಲ ಬರ್ತದೆ. ಸುಮ್ಮನಿರೋ. ಏನ್ ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ವಾ ನಿನಗೆ? ಉಂಟು, ಗೊತ್ತಿರ್ತದೆ. ಅವಳು ಹೇಳಿದ್ದು ಬರೇ ತಾಪ ಅಲ್ಲ, ಮನಸ್ತಾಪ ಇರಬೇಕು. ಮನಸ್ತಾಪ, ಮನಸ್ಸಿಗೆ ಯಾವುದೋ ಒಂದು ರೀತಿಯ ಆಘಾತವಾಗಿದೆ. ಯಾರಲ್ಲೂ ಮಾತಾಡುವುದಿಲ್ಲ, ಯಾರನ್ನೂ ನೋಡುವುದಿಲ್ಲ, ಅವರದ್ದಾದಂತಹ ಏಕಾಂತದಲ್ಲಿದ್ದಾರೆ, ಏಕವಚನಧಾರಿಗಳಾಗಿದ್ದಾರೆ. ಸ್ವಾಮಿ, ತಾವು ಈಗ ಬರದೇ ಇದ್ರೆ ಅವರ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗುವಂತಹ ಸಂಭವ ಉಂಟು. ಸಖಿ ಸಖಿ ತರುಣಿಯಂದ ನುಡಿಯ ಕೇಳ್ದು ಗೊರಿಯು ಮನದಲ್ಲಿ ಮರುಗುತ್ತಾಗ ಬೇದನೊಂದು ಕರುಣದಿಂದಲೇ ತರಳೆ ಕೇಳೆ ಶೀಘ್ರದಲ್ಲಿ ಬರುವೆ ಅಲ್ಲಿಗೆ. ಓ ತರಳೆ ಕೇಳೆ ಶೀಘ್ರದಲ್ಲಿ ಬರುವೆ ಅಲ್ಲಿಗೆ. ಬರದಿ ಬೇಳು ಬಂದೇನು ಅರತಿ ಬಾಮೆಗೆ. ಸತ್ಯಭಾಮೆಗೆ ಮನಸ್ತಾಪ ಆಗಿದೆ. ಮಾತಾಡುವುದಿಲ್ಲ, ಇಲ್ಲ, ಊಟ ಮಾಡುವುದಿಲ್ಲ, ಇಲ್ಲ, ಮಲಿನ ವಸನವನ್ನ ಹುಟ್ಟಿದ್ದಾರೆ. ಸರಿ, ಹೆಂಡತಿಯ ದುಗುಡವನ್ನು ನಿವಾರಿಸಬೇಕಾದದ್ದು ಗಂಡನಾಗಿ ನನಗೆ ಕರ್ತವ್ಯವೇ ಹೌದು. ಹೇಗಿದ್ರು ಅವಳ ದಾಸಿ ಅಲ್ವ ನೀನು? ಹೌದು. ಅವಳಿರುವ ಅಂತಃಪುರಕ್ಕೆ ಆದಷ್ಟು ಬೇಗ ಹೋಗು, ಅವಳನ್ನು ಸಮಾಧಾನ ಪಡಿಸುತ್ತಾ ಇರು. ಏನು ಹೆಚ್ಚು ಕಡಿಮೆ ಆಗದೆ ಇದ್ದ ಹಾಗೆ ನೋಡಿಕೊ. ನಾನು ನಿನ್ನ ಹಿಂದೆ ಬರ್ತೇನೆ. ಏನು ಸ್ವಾಮಿ, ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೆ ನಮ್ಮ ಮಾತುಗಳನ್ನೇ ಕೇಳುವುದಿಲ್ಲ. ತಾವು ಬರುವುದು ಅರೆಗಳಿಗೆ ತಡ ಆಯ್ತು ಅಂತಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದೀತು. ಏನು ಯೋಚನೆ ಮಾಡಬೇಡ, ನಾವು ಈಗಲೇ ಬರ್ತೇವೆ. ಇದಕ್ಕಿಂತ ಮುಂದೆ ಹೋಗದಾಗೆ ನೋಡಿಕೊ. ಆದೀತು, ಶೀಘ್ರವಾಗಿ ಬನ್ನಿ, ಸಮಾಧಾನ ಪಡಿಸ್ತಾ ಇರಿ. ಈಗ ನೋವಾಗುತ್ತದಲ್ಲ ನಿನಗೆ? ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಗೊತ್ತುಂಟ? ನೀನು ಕಿವಿ ಹಿಂಡುವುದು ಹೊಸತಲ್ಲ, ನಾವು ನೋವು ತಿನ್ನುವುದು ಹೊಸತಲ್ಲ. ಈಗ ವಿಷಯ ಎಂತ ಹೇಳು. ಇಷ್ಟೂ ಆಗುವುದ ಕಾರಣ ಏನು ಅಂತ ನನಗೆ ಗೊತ್ತಾಯ್ತು. ಏನು? ಒಂದು ಹೂವಿನ ಪ್ರಕರಣ ಇದು. ನಾರದ ತಂದ ಪಾರಿಜಾತದ ಹೂ. ಹೌದು, ನಿನಗೆ ನೆನಪುಂಟಲ್ಲ? ಹೌದು, ನಾರದ ಹಿಡ್ಕೊಂಡು ಬಂದದ್ದು. ಹೌದು, ಆ ಹೂವನ್ನು ನನಗೆ ಕೊಟ್ಟದ್ದು. ಹೌದು. ನಾನು ಹೋಗಿ ರುಕ್ಮಿಣಿಯ ತಲೆಗೆ ಮುಡಿಸಿದ್ದು. ಸರಿ. ತಂದ ನಾರದನಿಗೆ, ಮುಡಿಸಿದ ನನಗೆ, ಮುಡಿಸಿಕೊಂಡ ರುಕ್ಮಿಣಿಗೆ, ಬಿಟ್ರೆ ನಿನಗೆ. ಹೌದು. 4 ಮಂದಿಗೆ ಮಾತ್ರ ವಿಷಯ ಗೊತ್ತಾದದ್ದು. ಹೌದು. ನಿನ್ನ ಹತ್ರ ನಾ ಹೇಳಿಲ್ವಾ ಏನು? ಎಲ್ಲಿಯೂ ಬಾಯಿ ಬಿಡಬಾರ್ದು ಅಂತ? ಎಲ್ಲಿ ಬಾಯಿ ಬಿಟ್ಟೆ ಹೇಳು. ನೀನು ಹೇಳಿದ ಮಾತನ್ನು ಆಗಲೇ ಸ್ವೀಕಾರ ಮಾಡಿ ಆವಾಗಲೇ ಬಾಯಿಗೆ ಕೈ ಹಿಡಿದುಕೊಂಡು ಹೋದೆ. ನೇರ ಮನೆಗೆ ಅಂಗಳದಲ್ಲಿ ನಿಂತಿದ್ದಾಳೆ, ಒಂದು ಕೂಡ ನೀರು ಹಿಡ್ಕೊಂಡು. ಅದು ಅವಳದ್ದು ಕ್ರಮ.
ನಾನು ಹೋದ ಕೂಡಲೇ ನನಗೆ ದೂಸನ್ನ ಎರೆದು ಹೀಗೆ ಕುಡಿದು ಕೈಯಲ್ಲಿ ಹಿಡ್ಕೊಂಡು ನೇರ ಮನೆಯೊಳಗೆ ಕರ್ಕೊಂಡು ಹೋಗಿ ಮನೆ ಮೇಲೆ ಕೂತ್ಕೊಳ್ಳಿಸಿ ಊಟಕ್ಕೆ ಬಡಿಸಿದ್ದಾಳೆ. ಬಾಯಿ ಬಿಡಿ ಊಟ ಮಾಡಿ ಅಂತ ಹೇಳಿದ್ದು. ನಾನು ಬಾಯಿ ಬಿಟ್ಟೆ, ವಿಷಯ ಹೊರಗೆ ಬಂತು. ಅವನಿಗೆ ಅದು ಗೊತ್ತಾಯ್ತು. ಕರ್ಮ, ನಿನ್ನ ಕಾಲಿಗೆ ಒಂದು ಕೊಡೆ ಹಾಕುವುದಲ್ಲ, ತಲೆಗೆ ಎರಿಬೇಕಾಗಿತ್ತು ಒಂದು ಕೊಡೆ. ಗಂಡನ ಮೇಲೆ ಅಷ್ಟೊಂದು ಪ್ರೀತಿ. ಎಂತ ಕರ್ಮ ಪ್ರೀತಿ ನಿಮ್ಮದ್ದು? ಪ್ರೀತಿಯಿಂದ ಒಂದು ಕೊಡೆ ಎರಿಯುವುದಾ? ಇದು ಒಟ್ಟು ಹಾಳಾಗಿ ಹೋಗಿದೆ ಪ್ರಕರಣ. ಸಿಟ್ಟಿನಲ್ಲಿರುವಂತಹ ಸತ್ಯಭಾಮಿಗೆ ನಾನು ಸಮಾಧಾನ ಹೇಳಬೇಕಲ್ಲ, ಏನು ಮಾಡಬೇಕಾಯ್ತು ಮಿತ್ರ? ಕೃಷ್ಣಯ್ಯ, ಏನು ಯೋಚನೆ ಮಾಡಬೇಡ. ನಿನ್ನ ಹೆಂಡತಿ ಸಮಾಧಾನ ಆಗುವಲ್ಲಿವರೆಗೆ ನಾನು ಕೂಡ ನಿನ್ನ ಜೊತೆಯಲ್ಲಿ. ಅಷ್ಟು ವಿಶ್ವಾಸ ಕೊಡ್ತೀಯಲ್ಲ? ಖಂಡಿತ. ಕೃಷ್ಣಯ್ಯ, ನಾವು ಎಲ್ಲಿಗೆ ಬಂದದ್ದು? ಅದೇ ನನಗೆ ಕೂಡ ಅನುಮಾನ, ಎಲ್ಲಿಗೆ ಬಂದದ್ದು ಅಂತ. ಸತ್ಯಭಾಮೆ ಅಂತಃಪುರವೇ ಹೌದಾ ಇದು? ಅಕ್ಕೆ ಎಂತದ್ದು? ಅಂಗಳದಲ್ಲಿ ಕಸ ಎಷ್ಟುಂಟು? ಹೆಂಗಸರು ಮನೆಯಲ್ಲಿದ್ರೆ ಅಂಗಳದಲ್ಲಿ ಕಸ ಇರುವಾಗ ಹೆಂಗಸರಿದ್ದ ಮನೆಯಲ್ಲಿ ಕಸ ಇರುವುದಿಲ್ವಂತೆ? ಇರುವುದಿಲ್ಲ. ಆವಾಗ ಅವರು ಬಿಡಿಸ್ತಾ ಇರ್ತಾರೆ. ಹೌದು. ಮತ್ತೆ ನೋಡು, ಒಂದು ರಂಗವಲ್ಲಿ ಉಂಟ ಇಲ್ಲ. ಒಂದು ಹೆಂಗಸರು ಮನೆಯಲ್ಲಿದ್ರೆ ಹೆಂಗಸರು ಅಂಗಳದಲ್ಲಿ ಸಗಣಿ ಹಾಕಬೇಕು. ಸಗಣಿ ಹಾಕುವುದಲ್ಲ, ಸಗಣಿಯನ್ನು ಸಾರಿಸುವುದೇನು? ಹಾಕದೆ ಸಾರಿಸ್ಲಿಕ್ಕೆ ಆಗ್ತದ? ಆಗುದಿಲ್ಲ ಬಿಡು. ಸಾರಿಸಬೇಕು, ರಂಗವಲ್ಲಿ ಹಾಕಬೇಕು. ಇದು ಎಂತದು ಇಲ್ಲ. ಎಂತದಿಲ್ಲ. ಕಾರಣ ಎಂತದ್ದು? ಹೆಂಡತಿಗೆ ದೂರ, ಸಿಟ್ಟಿನಲ್ಲಿದ್ದರಿಂದ ಇಷ್ಟು ಅವ್ಯವಸ್ಥೆ ಆದದ್ದು. ಯಾವುದಕ್ಕೂ ಬಾಮೆಯನ್ನು ಮಾತು. ಓ ಕೃಷ್ಣಯ್ಯ, ಇದು ಇಡೀ ವರ್ಷ ಬಾಗಿಲು ತೆಗೆಯುವ ಲಕ್ಷಣ ಇಲ್ಲ. ಬಾಗಿಲು ಭದ್ರವಾಗಿದೆ. ಬಾಗಿಲು ಹಾಕಿದೆ, ಬೀಗ ಹಾಕಲಿಲ್ಲ, ಒಳಗಿಂದ ಚಿಲಕ ಹಾಕಿದೆ, ಹೊರಗೆ ಬರುವ ಲಕ್ಷಣ ಇಲ್ಲ. ಏನು ಮಾಡಬೇಕಾಯ್ತು? ಒಳಗಿದ್ದಾರಲ್ಲ. ಒಂದು ಕೆಲಸ ಮಾಡು. ಏನು? ಭಾಮಾದೇವಿಯವರನ್ನು ಕರಿತೇನೆ ನಾನು. ನೋಡುವ. ನನ್ನ ಮೇಲೆ ಅವರಿಗೆ ಅಷ್ಟೊಂದು ವಿಶ್ವಾಸ, ಪ್ರೀತಿ. ಹೌದು, ನೀನೊಬ್ಬ ಪ್ರಾಮಾಣಿಕ ಎನ್ನುವ ವಿಶ್ವಾಸ ನನಗುಂಟು, ಅವಳಿಗೆ. ನನ್ನ ಸ್ವರ ಕೇಳಿದ್ರೆ ಸಾಕು, ಬಾಗಿಲು ತೆಗಿತಾರೆ. ಸತ್ಯಮ್ಮೆ, ಓ ಸತ್ಯಮ್ಮೆ. ಸತ್ಯಮ್ಮೆ ನಿನ್ನ ಅಜ್ಜಿ, ನನ್ನ ಹೆಂಡತಿ ಅಲ್ಲ. ಎಂತ ಸತ್ಯಮ್ಮೆ? ಅವರ ಹೆಸರು ಎಂತದು? ಸತ್ಯಭಾಮಾದೇವಿ. ಸತ್ಯಭಾಮ ಅಂತ ಹೇಳಿ ನಾನು ಕರೀಲಿಕ್ಕೆ ಆಗ್ತದ? ಅದು ನಾನೇ ಕರಿಬೇಕು ಅಲ್ವಾ? ಅವರ ಹೆಸರನ್ನು ತುಂಡು ಮಾಡಿ ಸತ್ಯಮ್ಮೆ ಅಂತ ಹೇಳಿ. ಅದು ಹೆಸರು ತುಂಡು ಮಾಡಿದಾಗ ಆಗ್ಲಿಲ್ಲ, ಪ್ರಾಣವನ್ನೇ ತುಂಡು ಮಾಡಿದಾಗ ಆಯ್ತು. ಅದು ಸತ್ಯಮ್ಮೆ ಅಂತ ಹೇಳಿದ್ರೆ ಹೊರಗೆ ಬರುವ ಲಕ್ಷಣ ಇಲ್ಲ. ಇನ್ನೊಂದು ಕೆಲಸ ಮಾಡು. ಏನು? 2 ಬೆಂಕಿಯ ಕೊಳ್ಳಿ ತರ್ತೇನೆ. ಯಾಕೆ? ಒಂದನ್ನು ನೀನು ಹಿಡ್ಕೊ, ಒಂದನ್ನು ನಾನು ಹಿಡ್ಕೊಳ್ತೇನೆ. ನೀನು ಮುಂದಿನಿಂದ ಕೊಡು ಬೆಂಕಿ, ನಾನು ಹಿಂದಿನಿಂದ ಕೊಡ್ತೇನೆ. ಅವಾಗ ಏನಾಗ್ತದೆ? ಮನೆ ದಗ ದಗ ಉರಿತದೆ. ಉರಿ ತಾಳಲಾರದೆ ದಿಪ್ಪ ಬಾಗಿಲು ತೆಗೆದು ಮನೆಗೆ ಬರ್ತಾರೆ. ನಿನ್ನ ಬುದ್ಧಿಯನ್ನು ಎಲ್ಲಿ ಬಾಡಿಗೆ ಕೊಟ್ಟು ಬಂದಿದ್ದೀಯಾ ಅಂತ. ಯಾಕೆ? ಹೆಂಡತಿ ಹೊರಗೆ ಬರ್ತಾರ, ಹೌದು, ಮನೆ ಸುಟ್ಟು ಹೋಗುವುದಿಲ್ವೇನೋ? ಮನೆ ಸುಟ್ಟು ಹೋದ್ರೆ ಏನಾಯ್ತು ಕೃಷ್ಣಯ್ಯ? ಹೆಂಡತಿ ಹೊರಗೆ ಬರುವುದಿಲ್ವ? ಒಟ್ಟಾರೆ ದುಡ್ಡು ವೆಚ್ಚ ಮಾಡುತ್ತಾ ಇರುವುದಲ್ಲ ಏನು? ಹಾಗಾದ್ರೆ ಎಂತ ಮಾಡುದು? ಹೆಂಡತಿಯನ್ನ ಪ್ರೀತಿಯಿಂದ ಕರೆದು ಮಾತಾಡಿಸಬೇಕು. ಹೆಂಡತಿ ಕರೆದುವುದು ಯಾವುದಕ್ಕೆ ಗೊತ್ತಾ? ಗಂಡನ ಹೊಗಳಿಕೆಯ ಮಾತುಗಳಿಗೆ. ಅದು ನಿನ್ನ ಹೆಂಡತಿ ಅಂತಲ್ಲ, ನನ್ನ ಹೆಂಡತಿಯು ಕೂಡ ಹಾಗೆ. 8 ಮಂದಿ ಹೆಂಡತಿಯರನ್ನ ಸುಧಾರಿಸಿದ ನನಗೆ ಇವಳನ್ನು ಸುಧಾರಿಸುವುದು ಕಷ್ಟ. ಎಲ್ಲರ ಹೆಂಡತಿಯರು ಹಾಗೆ, ಹೆಂಡತಿಯನ್ನು ಹೊಗಳಿದ್ರೆ ಮೇಲೆ ಹೋಗ್ತಾರೆ, ಹೊರಗೆ ಬರ್ತಾರೆ. ಕರೆಯುವುದು ಹೇಗಂತ ನೀವು ಸ್ವಲ್ಪ ಕಲಿತುಕೋ. ಏನು? ಹೇಗೆ? ಓ ಸತ್ಯಭಾಮ, ವಾರಿ ಜಗಂದಿನಿ ಕೀರ ಭಾಷಿಣಿ, ವಾರಿ ಜಗಂದಿನಿ, ವಾರಿ ಜಗಂದಿನಿ ಕೀರ ಭಾಷಿಣಿ, ವಾರಿ ಜಗಂದಿನಿ ಕೀರಭಾಷಿಣಿ, ಕೀರಭಾಷಿಣಿ, ಮುದ್ದು ನೀರೇ ನೀ ಬಾಗಿಲ ತೆರೆಯೇ, ಮುದ್ದು ನೀರೇ ನೀ ಬಾಗಿಲ ತೆರೆಯೇ, ದ್ವಾರದಿ ಧ್ವನಿಯಲ್ಲೋ ತೋರುವ
ರೂಪೇಳೈ ನಿನ್ನ ಬೆದರು ಓ ವಾರಿಜ ಗಂಧಿನಿ ಕೀರಭಾಷಿಣಿ ಮುದ್ದು ಓ ನನ್ನ ಚಿನ್ನ ಓ ನನ್ನ ರನ್ನ ಸತ್ಯಭಾಮ ನಿನ್ನ ಮನೆಯ ಬಾಗಿಲಿನಲ್ಲಿ ನಾನು ಬಂದು ನಿಂತಿದ್ದೇನೆ. ನಿನ್ನ ಮುದ್ದು ಮುಖವನ್ನ ಕಾಣುವುದಕ್ಕಾಗಿ ಕಾತುರನಾಗಿದ್ದೇನೆ. ಒಮ್ಮೆ ಬಾಗಿಲು ತೆಗೆಬಾಮ, ನಿನ್ನ ಮುದ್ದಾದ ಮುಖವನ್ನ ತೋರಿಸು ಬಾಮ, ತೋರಿಸು. ಈಗ ತೆಗಿತಾರೆ. ತೆಗೆದು ಎಲ್ಲಿ ಹೋಗ್ತಾರೆ? ಸಖಿ ಅಮ್ಮ ಮನೆ ಬಾಗಿಲಿಗೆ ಬಂದು ನಾನು ಬಂದಿದ್ದೆ. ಬಂದವರಿಗೆಲ್ಲ ಬಾಗಿಲು ತೆಗೆಯುತ್ತಿರುವವರ ನಾವು ಅಲ್ಲ, ಬರುವವರಿಗೆ ಹೆಸರಿಲ್ಲ. ಹೌದು. ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಬರುವವರು ಯಾವ ವಾರ ಬೇಕಾದ್ರೂ ಬರ್ತಾರೆ. ಬಂದವರು ಯಾರು ಅಂತ ಹೇಳಿ. ಬಂದವರು ಯಾರು ಅಂತ ನಿಮ್ಗೆ ಏನು ಸರಿಯಾದ ಹೆಸರಿಲ್ವಾ? ಯಾರು ಅಂತ ಹೇಳಿ. ಸುಳ್ಳಲ್ಲ, ಒಟ್ಟು ನಾವು ಬಂದಿದ್ದೇವೆ. ಅಲ್ಲ, ನಾನು ನಿನ್ನ ಹತ್ರ ಕೇಳು. ಏನು? ಹೆಂಡತಿಯೇ ಮನೆ ಬಾಗಿಲಿಗೆ ಬಂದು ಹ. ನಾನು ಬಂದಿದ್ದೇನೆ ನಾನು ಹಾಗೆ ಹೇಳುದು. ನಿನಗೆ ಹೆಸರಿಲ್ವಾ? ಸುಳ್ಳಲ್ಲ, ಎಷ್ಟು ಜನ ಬರ್ತಾರೆ ಮನೆಯ ಬಾಗಿಲಿಗೆ? ಹೌದಲ್ಲ, ಕೊಡುಗೈ ದಾನಿ ಅಲ್ವಾ ಸತ್ಯಭಾಮಾದೇವಿ? ಮತ್ತೆ ನಾನು ಬಂದಿದ್ದೇನೆ ಅಂತ ಹೇಳುದಲ್ಲ. ನಿನಗೆ ಎಷ್ಟು ಹೆಸರುಂಟು? ಹೆಸರೇ ಹೇಳ್ಬೇಕಂತ. ಹೌದು, ಮತ್ತೆ ನೀನು ಒಂದೊಂದು ಕೆಲಸ ಮಾಡಿದ್ದಕ್ಕೆ ಒಂದೊಂದು ಬಿರುದು ಸಿಕ್ಕಿದೆ ನಿನಗೆ. ನಾವು ಅದನ್ನೇ ಬಳಸ್ಕೊಂಡ್ರೆ ಆಯ್ತಲ್ಲ. ಒಂದನ್ನು ತೆಗ್ದು ಬಿಸಾಕು. ಎಲ್ಲಿಗೆ? ಹೆಸರು ಯಾವುದೋ ಬೇಡ. ನಾನು ಮಾಡುವ ಉದ್ಯೋಗದಿಂದಲೇ ನಾನು ಪ್ರಾರಂಭ ಮಾಡ್ತೇನೆ. ಯಾವ ಹೆಂಡತಿಗೆ ಆಗಲಿ ಗಂಡ ಮಾಡುವ ಉದ್ಯೋಗದ ಮೇಲೆ ಅಭಿಮಾನ ಗೌರವ ಇದ್ದೇ ಇರ್ತದೆ. ಖಂಡಿತ ಉಂಟಲ್ಲ, ಅದನ್ನೇ ಹೇಳ್ತೇನೆ. ಓ ಪ್ರಾಣನಾಯಕಿ, ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾಗವೇಣಿ ಕೇಳಲೆ ನಾನು. ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು. ವೇಣುಗೋಪಾಲ ವೇಣುಗೋಪಾಲ ವೇಣುಗೋಪಾಲನು ಕಾಣೆ. ವೇಣುಗೋಪಾಲನು 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 ಕಾಣೆ. ವೇಣುಗೋಪಾಲ ವೇಣುಗೋಪಾಲ ವೇಣುಗೋಪಾಲನು ಕಾಣೆ. ನಾನು ವೇಣುಗೋಪಾಲನು ಕಾಣೆ. ವೇಣುಗೋಪಾಲ ನಾನು ವೇಣುಗೋಪಾಲ 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 ನಾನು ವೇಣುಗೋಪಾಲನು ಕಾಣೆ. ಚಂದ ಆಗ್ತದೆ. ಇನ್ನೊಂದ್ಸಲ ಮಾಡು. ನಾನು ವೇಣುಗೋಪಾಲ ನಾನು ವೇಣುಗೋಪಾಲನು ಕಾಣೆ. ಬಹಳ ಚಂದ ಉಂಟು. ಇದನ್ನು ನೋಡ್ಲಿಕ್ಕೆ ಇನ್ನೂ ಹುರುಪು ಬರ್ತದೆ. ಇವರೆಲ್ಲ ಕಾಯ್ತಾ ಇದ್ದಾರೆ. ಇನ್ನೊಂದ್ಸಲ ಬೇಕಲ್ವಾ? ನಾನು ವೇಣುಗೋಪಾಲನು ಕಾಣೆ. ನಾನು ವೇಣುಗೋಪಾಲನು ಕಾಣೆ. ಇನ್ನೊಂದ್ಸಲ ಮಾಡು.
ವೇಣುಗೋಪಾಲ ವೇಣುಗೋಪಾಲನು ವೇಣುಗೋಪಾಲನು ನಾಳೆ ನೀ ಹೆಂಡತಿ ಮುಂದೆ ಮಾಡು. ವೇಣುಗೋಪಾಲ ನೀನಾದರೊಳ್ಳಿದು ನಿನ್ನ ಅಣತಿ ಪಶುವ ಕಾಯಯ್ಯ ಓ ಪ್ರಾಣನಾಯಕಿ ನಾಗವೇಣಿ ಸತ್ಯಭಾಮ, ಬಂದವ ಯಾರ್ಯಾರು ಅಂತ ಭಾವಿಸಬೇಕಾದದಿಲ್ವೇ ಇಲ್ಲ. ಬೆಳಗಿನ ಜಾವದಲ್ಲಿ ಉದ್ಯಾನವನ್ನ ಕಟ್ಟಿಕೊಂಡು ಗೋಪಾಲಕರನ್ನ ಕೂಡಿಕೊಂಡು ಗೋವರ್ಧನ ಗಿರಿಯತ್ತ ಧಾವಿಸಿ ಕೊಳಲನ್ನು ಊದುತ್ತಾ ಗೋವುಗಳನ್ನ ಕಾಯುವ ಗೋಪಾಲ ಬಂದಿದ್ದಾನೆ. ಬಾಗಿಲು ತೆಗೆ ಬಾಮ, ಬಾಗಿಲು ತೆಗೆ. ವೇಣುಗೋಪಾಲ ವೇಣುಗೋಪಾಲ ಅಲ್ವಾ? ಸಖಿ, ಅಮ್ಮ, ಯಾರಂತ ಗೊತ್ತಾಯ್ತು ನಿನಗೆ? ಯಾರಮ್ಮ? ಇವರು ದನ ಮೇಯಿಸುವವರು. ಓ, ಆ ಪೀಪಿ ಊದುಕೊಂಡು ಗುಡ್ಡೆ ಓಡಾಡುವವರು. ಹಾ, ಇಲ್ಲಿ ಜನಗಳಿರುವುದು, ದನಗಳಿರುವುದಲ್ಲ. ಹಾ. ಹೋಗ್ಲಿಕ್ಕೆ ಹೇಳಿ, ಎಲ್ಲರೂ ಗುಡ್ಡೆಗೆ ಹೋಗ್ಲಿಕ್ಕೆ ಹೇಳಿ. ವೇಣುಗೋಪಾಲನೋ ಓಣಿಗೋಪಾಲನೋ ಇಲ್ಲಿಂದ ಹೋದ್ರೆ ಆಯ್ತು. ನಿನ್ನನ್ನೊಂದು ಕರ್ಕೊಂಡು ಬಂದದ ಒಳ್ಳೆ ಮರ್ಯಾದೆ ಸಿಕ್ಕಿದಲ್ಲ. ಕೃಷ್ಣಯ್ಯ, ಹಾ, ನನ್ನನ್ನು ಕರ್ಕೊಂಡು ಬಂದದ್ದಕ್ಕೆ ಮರ್ಯಾದೆ ಸಿಕ್ಕಿದ್ದಲ್ಲ. ಮತ್ತೆ ನೀನು ಹೇಳುವ ವಿಷಯ ಉಂಟಲ್ಲ, ಹಾ. ಅದು ಅಷ್ಟು ಬರೀ ಸಣ್ಣದದು. ಯಾಕೋ? ಇದು ಯಾವಾಗ ಮಾಡಿದ ಕೆಲಸ? ಹಾ, ನಾವು ಸಣ್ಣ ಬಾಲಕರಿರುವಾಗ. ಹೌದು. ಹೌದಾ? ಹೌದು. ಆವಾಗ ನಾವೇ ನಿನ್ನನ್ನು ಕರೀತಾ ಇದ್ದೆವು. ಹಾ. ಬಾಬಾರು ಬಾರೆಲ್ಲೋ ಗೋಪಬಾಲ ಘನಶ್ಯಾಮಲೋಲ ಕರುಣಾಲವಾಲ ಅಂತ ನಾವು ಹೇಳ್ತಿದ್ದೆವು. ಹೌದು. ನೀನಾಗ ಬರ್ತಾ ಇದ್ದೀವಿ. ಆ ಸಣ್ಣ ಪ್ರಾಯದಲ್ಲಿ ಮಾಡಿದ ಕೆಲಸ ಹೇಳುವುದಲ್ಲ, ಅದಕ್ಕೆ ದೊಡ್ಡ ವಿಷಯ ಹೇಳು. ಹಾ, ದೊಡ್ಡದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದೆ ಮತ್ತೆ ಹೇಳ್ಬೇಕು. ನೀನು ಮಾಡಿದ ಸಾಧನೆ ಎಂತದ್ದು? ದೊಡ್ಡ ಸಾಧನೆಯನ್ನು ಹೇಳು. ಹತ್ತೋ ಹಲವು. ಮತ್ತೆ ಈಗ ಇವಳನ್ನ ಮೆಚ್ಚಿಸುವುದಕ್ಕೆ ಹಾ. ಒಂದೇ ಒಂದು ನನ್ನ ಸಾಹಸದ ಗಾದೆ ಸಾಕು. ಯಾವುದು? ಯಾವುದು ಗೊತ್ತಾ? ಯಾವುದು ಗೊತ್ತಾ? ಕ್ರೂರ ಕಾಳಿಂಗನ ಪೆಡೆಯ ತುಳಿದು ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಪೆಡೆಯ ತುಳಿದು ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಪೆಡೆಯ ತುಳಿದು ಬಂದ ತುಳಿದು ಹೆಡೆಯ ತುಳಿದು ಬಂದ ಕ್ರೂರ ಕಾಳಿಂಗನ ಪೆಡೆಯ ತುಳಿದು ಬಂದ ತೀರ ಕಾಣಲೆ ಚಾರುಗಾತ್ರೆ ನೀನಾದರೆ ಪಾವನಾಡಿಸಿಕೊಂಡು ಅರಡಿಗರ ಹೋಗಯ್ಯ ಸತ್ಯಭಾಮ, ಸಾಮಾನ್ಯದವಂತ ಭಾವಿಸುವುದು ಬೇಡ. ಹೌದೌದು. ಕಾಳಿಂದಿ ಹಾ. ತೀರಕ್ಕೆ ನೀರನ್ನು ಕುಡಿಯುವುದಕ್ಕೆ ಹೋದ. ಹಾ. ಗೋಪಾಲಕರು ಗೋವುಗಳೆಲ್ಲ ಹಾ. ನೀರನ್ನು ಕುಡಿದು ಸಾಯುತ್ತಾ ಇದ್ರು. ಹೌದೌದು. ವಿಷಯ ಏನು ಅಂತ ಗೊತ್ತಾಯಿತು. ಹಾ. ಕಾಳಿಂದಿಯ ಮಡುವಿನಲ್ಲಿ ಹಾ. ಕ್ರೂರ ಕಾಳಿಂಗ ವಾಸವಾಗಿದ್ದಾನೆ ಎನ್ನುವ ಹಾಗೆ. ಆದ್ದರಿಂದ ಹಾ. ಕಾಳಿಂದಿ ಮಡುವಿಗೆ ಹಾರಿ ಹಾ. ಅಲ್ಲಿರುವಂತಹ ಕ್ರೂರ ಕಾಳಿಂಗನನ್ನ ಹಾ. ಮೇಲಕ್ಕೆ ಎತ್ತಿ ಹಾ. ಆ ಕಾಳಿಂಗನ ಹೆಡೆಯ ಮೇಲೆ ಕುಣಿದು ಹಾ. ಕಾಳಿಂಗನ ಗರ್ವವನ್ನ ಮರ್ದಿಸಿದ ಹಾ. ಕಾಳಿಂಗ ಮರ್ದನ ಬಂದಿದ್ದಾನೆ. ಬಾಗಿಲು ತೆಗೆ ಬಾಮ, ಬಾಗಿಲು ತೆಗೆ. ಆವಾಗ ನಾವೆಲ್ಲ ಹೇಳಿದ್ದು ಹಾ. ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದ ರಂಗ ಕುಣಿದಾಡಿದ ಕೃಷ್ಣ ಕುಣಿದಾಡಿದ ದಿಂತನಗದಿನ 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 ದಿಂದತ್ತ ದಿಂತನಗದಿನ 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 ದಿಂದತ್ತ ತಟ್ಟೆರಡೆ ತಟ್ಟೆರಡೆ ತಟ್ಟೆರಡೆ
ಸಾಹಿತ್ಯಕ್ಕಿಂತ ಬಿಡ್ತಿಗೆ ಒಳ್ಳೇದುಂಟು ಮಾರಾಯ. ಏನು ಬಿಡ್ತೀನಿ ಸಖಿ ಅಮ್ಮ ಇವರು ಯಾರು ಗೊತ್ತಾಯ್ತೇನೆ? ಯಾರಮ್ಮ? ಹಾವಾಡಿಗರು, ಓ ಹಾವಾಡಿಗರಾ? ಗಾರುಡಿಗರು. ಆಹಾ, ಇವರು ಬುಟ್ಟಿಯಲ್ಲಿ ಹಾವು ತುಂಬಿಕೊಂಡು ಬಂದು ಅಯ್ಯೋ ಇಲ್ಲಿ ಬಿಡುದು ಬೇಡಪ್ಪ, ಬೇಡ ಬೇಡ ಬೇಡ, ನಾವು ಹೆಣ್ಣು ಮಕ್ಕಳು ಇರುವುದು, ಹಾ ಹೋಗ್ಲಿಕ್ಕೆ ಹೇಳು. ಹಾ. ಎಲ್ಲಿಯಾದ್ರೂ ಬೀದಿ ಬೀದಿ ತಿರುಗಿ ಹಾವಾಡಿಸ್ಲಿಕ್ಕೆ ಹೇಳು. ನಿಮ್ಮ ಹಾವನ್ನು ಹಿಡ್ಕೊಂಡು ಎಲ್ಲಾದ್ರೂ ಬೀದಿ ಬೀದಿಯಲ್ಲಿ ತಿರುಗಾಡಿ ಹಣ ಸಂಪಾದನೆ ಮಾಡಿ ಹೋಗಿ. ನೀ ಹಿಡ್ಕೊಂಡು ಬಂದಿದ್ದೀಯಾ? ಕೃಷ್ಣಯ್ಯ, ನಾನು ಹಿಡ್ಕೊಂಡು ಬರಲಿಲ್ಲ. ಇನ್ನು ನಮಗೊಂದು ಹಣ ಮಾಡುವ ಒಂದು ಕೆಲಸ ಹೇಳಿದ್ರು. ಒಂದು ಕೆಲಸ ಮಾಡುವ, ಏನು? ನೇರ ಹುತ್ತದ ಬಳಿಗೆ ಹೋಗುವ, ಹಾವನ್ನು ತಗೊಂಡು ಬುಟ್ಟಿಯಲ್ಲಿ ಹಾಕುವುದು, ಮನೆ ಮನೆಗೆ ಹೋಗುದು, ನೀನು ಹಾವು ಕುಣಿಸುವುದು, ನಾನು ಪುಂಗಿ ಓದುವುದು. ಹೇಗೆ? ಆಡು ನಾಗ ನಲಿದಾಡು ನಾಗ, ಆಡು ನಾಗ ನಲಿದಾಡು ನಾಗ, ಟುರುಟುಯ್ಯ ಟುಯ್ಯ ಟುಯ್ಯ ಟುರುಟುಯ್ ಟುಯ್. ಗಂಟಲು ಒತ್ತಿಡಿದ್ದೇನೆ. ಹಣ ಹಣ ಆಗ್ತದೆ. ಹಾವಿಡಿಲಿಕ್ಕೆ ಹೋಗುವುದು. ಮೊದಲೇ ವಿಷ ಸರ್ಪ ಕಚ್ಚಿದಾಗಿದೆಯಾ ಮಹಾರ, ಇನ್ನು ಹಾವಿಡಿಕೊಳ್ಳಲು ಹೋಗುದು ನೀನು? ಕೃಷ್ಣ, ಅದಲ್ಲ. ಈ ಹಾವು ಕುಣಿಸುವುದು ಅದಲ್ಲ. ದೊಡ್ಡ ಸಾಹಸ ಏನು ಮಾಡಿದ್ದೆ? ಅದೇ ಇನ್ನ ಮದುವೆ ವಿಷಯ. ಮಲ್ಲ. ಮಲ್ಲ ಎಂತ ಮಲ್ಲ? ಮಲ್ಲ 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 ಜಟ್ಟಿಗಳೊಡನೆ ಹೋರಾಡಿದ್ದೇನೆ. ಮಲ್ಲ ಜಟ್ಟಿಗಳೊಡನೆ ಹೋರಾಡಿ ಗೆದ್ದು ಬಂದ ವೀರ ಬಂದಿದ್ದಾನೆ. ಬಾಗಿಲು ತೆಗೆ ಬಾಮ, ಬಾಗಿಲು ತೆಗೆ. ಮಲ್ಲನ ಜೊತೆ ಹೋರಾಟ ಮಾಡುವವರು ಕರಡಿ ಶಾಲೆಗೆ ಹೋಗಿ. ಕರಡಿ ಶಾಲೆ, ಕರಡಿಗೆ ಮತ್ತೆಂತದ್ದು ಗರಡಿ ಶಾಲೆಯ ವಿಷಯ ಇಲ್ಲಿ ಅಂತ ಅದಕ್ಕೆ ಬೇರೆ ಇಲ್ವಾ? ಮದುವೆ 6 ಮತ್ತೊಂದು ಕೂಳಿಯ ಜೊತೆ ಹೋರಾಡಿ ನೀಲೆಯನ್ನ ಮದುವೆಯಾದ. ನೀಲೆಯ ಪತಿ ಬಂದಿದ್ದಾನೆ. ಬಾಗಿಲು ತೆಗೆ ಬಾಮ, ಬಾಗಿಲು ತೆಗೆ. ನೀಲಕಾಂತ. ಮತ್ತೆ ನನ್ನನಿಗೆ ನೀಲಕಾಂತ ಬರುವುದು ಬೇಡ. ಹೌದು, ನಾನು ಅಂತ ಒಳಗಂಡ ಇಂಥ ಒಳಗಂಡ ಯಾರ್ಯಾರ ಹೆಂಡತಿ ಕಂಡು ಇಲ್ಲಿಗೆ ಹಾಕುವುದು? ಇಲ್ಲಿಗೆ ಯಾಕೆ ಬಂದು ಅವರವರ ಇದು ಒಂದು ವಿಷಯ. ಒಬ್ಬನಿಗೆ ಇಬ್ಬರು ಹೆಂಡತಿಯರಿದ್ದು, ಶೇಷಮ್ಮ ಮತ್ತು ಕೂಸಮ್ಮ. ಕೂಸಮ್ಮನ ಮನೆ ಬಾಗಿಲಿಗೆ ಬಂದು, ನಾನು ಶೇಷಮ್ಮನ ಗಂಡ ಬಂದಿದ್ದೇನೆ, ಕೂಸಮ್ಮ ಬಾಗಿಲು ತೆಗಿತ ಇಲ್ಲ, ಅವಳು ತೆಗಿತಾಳ. ಅದು ಇದು ಏನು ಬೇಡ. ನೀನು ಒಂದೇ ಮದುವೆ ಆದ್ರೂ ಬಹುಪತ್ನಿಯರದ್ದು ವಿಷಯ ಎಲ್ಲ ಗೊತ್ತು. ವಿಷಯ ನಿನ್ನ ನೋಡಿ ನನಗೆ ಗೊತ್ತುಂಟು. ಅದು ಇದು ಬೇಡ. ಒಂದೇ ಒಂದು ನೇರ ದಿಟ್ಟ ನಿರಂತರ ಹೇಳಿಬಿಡಿ. ಆಗಲಾದ್ರೂ ನಮ್ಮ ಪಾಲಿಗೆ ಸುವರ್ಣಾವಕಾಶ ಸಿಕ್ಕೀತ ನೋಡಿ. ಖಂಡಿತ. ಇದು ಓ ಸತ್ಯಭಾಮ, ಕಮಲ ಕೋರಕ ಸೊನ್ನಿಬ ಕುಚಯುಗೆ ನಿನ್ನ, ಕಮಲ ಕೋರಕ ಸನ್ನಿಬ ಕುಚಯುಗೆ ನಿನ್ನ, ರಮಣ ಕಾಣೆಲೆ ಮಂದಯಾನೆ ನಿನ್ನ, ರಮಣ ಕಾಣೆಲೆ ರಮಣ ನಿನ್ನ, ರಮಣ ಕಾಣೆಲೆ ಮಂದಯಾನೆ. ರಮಣನೆಂಬುದ ಕೇಳಿ ಕದವ ತೆಗೆದು ಮತ್ತೆ ರಮಣಿಯು ಮಲಗಿದ್ದಳಾಗ. ಕಮಲ ಕೋರಕ ಸನ್ನಿಭ ಕುಚಯುಗೆ. ಓ ವಿಮಲ ಗಾತ್ರೆ, ಓ ಬನ್ನಗ ವೇಣಿಯೇ, ನಿನ್ನ ಮನೆಯ ಬಾಗಿಲಿಗೆ ಬಂದು ನಿನ್ನನ್ನು ಕರೆಯುತ್ತಾ ಬಹಳ ದಣಿದವ. ಯಾರ್ಯಾರು ಅಂತ ಭಾವಿಸವ ಬೇಕಾದದಿಲ್ವೇ ಇಲ್ಲ. ನಿನ್ನಯ ರಮಣ ಕೃಷ್ಣ ಬಂದಿದ್ದಾನೆ. ಬಾಗಿಲು ತೆಗೆ ಮಾಮ, ಬಾಗಿಲು ತೆಗೆ. ಸಖಿ, ಅಮ್ಮ, ನಾನು ಇಷ್ಟು ಬರಬೇಕು ಅಂತ ಕಾದದ್ದು. ಹೌದು, ಬಂದದ್ದು ನನ್ನ ಗಂಡ ಅಂತೆ. ಇಷ್ಟು ಹೊತ್ತು ಬೇಕಾಯ್ತು. ಹಾಗಾದ್ರೆ ಮತ್ತೆ ಯಾಕೆ ತಡ? ಬಾಗಿಲು ತೆಗೆ, ಬಾಗಿಲು ತೆಗೆ. ತೆಗ್ದಿದ್ದೇನಮ್ಮ, ತೆಗ್ದಿದ್ದೇನೆ. ಮಾರಿಗುಡಿಯ ಬಾಗಿಲು ತೆಗೀತು. ಶ್ರೀಮದ್ರ ರಾಮಾಯಣ ಗೋವಿಂದ ಗೋವಿಂದ ಡೈನ್ 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 ಡೈನ್. ಇಷ್ಟೊತ್ತು ನಮಗೆ ಅದೇ ಆದದ್ದು ಮಂಗಳಾರತಿ. ಇನ್ನೆಂತ ಡೈ ಡೈ ಡೈ. ಒಳಗಿದ್ದಾರೆ, ಮುಸುಕು ಹಾಕಿ ಮಲಗಿದ್ದಾಳೆ. ಹೌದು, ಮಾತಾಡಿಸಬೇಕಲ್ಲ. ಈಗ ಮುಸುಕು ತೆಗೆಯದೇ ಆಗುವುದಿಲ್ಲ. ಹೌದು ಹೌದು, ಮಾತಾಡಿಸುವ ಕಲೆ ನನಗೆ ಗೊತ್ತುಂಟು. ಮಾತಾಡಿಸ್ತೇನೆ. ಮಲಗಿರಲು ಕಾಣುತ್ತ ಕರುಣಾ ಜಲಧಿ ಕೃಷ್ಣನು, ಕಮಲ ನೇತ್ರೆಯ ಬಳಿಗೆ ನಡೆತಂದು
ಕಮಲ ನೇತ್ರೆಯ ಬಳಿಗೆ ನಡೆದಂದಾಗ ನುಡಿದನು ಮಧುರ ವಚನದಲ್ಲಿ, ನುಡಿದನು ಮಧುರ ವಚನದಲ್ಲಿ. ಯಾತಕೆನಲ್ಲಿ ಮುನಿಸಿಗ ಯಾತಕೆನ್ನಲ್ಲಿ ಮುನಿಸಿಗ, ಯಾತಕೆನ್ನಲ್ಲಿ ಮುನಿಸಿಗ ಮಾನಿನಿರನ್ನೇ ಸತ್ಯಭಾಮೆ. ಯಾತಕೆನ್ನಲ್ಲಿ ಮುನಿಸಿಗ 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 ಮಾನಿನಿರನ್ನೇ ಸತ್ಯಭಾಮೆ. ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದನ್ನೇ ಸತ್ಯಭಾಮೆ. ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದನ್ನೇ ಸತ್ಯಭಾಮೆ. ಸೀತಾಂಶುವಕ್ತ್ರೆ ನಿನ್ನಯ ಮುದ್ದು ಮೊಗದೋರೆ ಸತ್ಯಭಾಮೆ. ಪಂಕಜಾತಾಕ್ಷಿ ಕರುಣದಿಂದೀಕ್ಷಿಸೋ ಸತ್ಯಭಾಮೆ. ಯಾತಕೆನ್ನಲ್ಲಿ ಮುನಿಸಿಗ ಮಾನಿನಿರನ್ನೇ ಸತ್ಯಭಾಮೆ. ಮಿತ್ರ, ಏನಾದ್ರೂ ಪ್ರತಿಕ್ರಿಯೆ ಸಿಕ್ಕಿತೇನೋ? ಬಾಯ್ ಮಾತಾಡಿಸ್ಬಹುದಾ? ಬಾಯ್. ಈ ಸಲ ನಿನ್ನಲ್ಲಿ ಮಾತಾಡುವ ಲಕ್ಷಣವೇ ಕಾಣೋದಿಲ್ಲ. ಹೌದು. ಒಂದು ಉಪಾಯ ಮಾಡಿ. ಕೆಲವು ಹೆಂಡತಿಯರಿಗೆ ಗಂಡನಾದ ಒಂದು ಸಂಗೀತಗಾರನಾದ್ರೆ ಒಂದು ಬಹಳ ಸಂತೋಷ ಆಗ್ತದೆ. ಈ ಸಂಗೀತದ ವಿಷಯ ಎಲ್ಲ ನೀನು ನನ್ನ ಹತ್ರ ಹೇಳುವುದಾ? ಹೌದು. ನಿನ್ನ ಸಂಗೀತ ಬೇರೆ, ನನ್ನ ಸಂಗೀತ ಬೇರೆ. ನಾನೊಂದು ಹೇಳಿಕೊಡ್ತೇನೆ, ಹಾಗೆ ಹೇಳು. ನೀನು ನೋಡು, ಕೇಳುವ ಹಾಗಾದ್ರೆ. ಭಾಮೆ ಸತ್ಯ ಭಾಮೆ ಕೋಪವೇನೇ ನನ್ನಲ್ಲಿ. ಭಾಮೆ ಸತ್ಯ ಭಾಮೆ ಕೋಪವೇನೇ ನನ್ನಲ್ಲಿ. ಸರಸ್ವತಿ ಕರೆದವ ನಿರತವ ತೋರುವೆ ಏಕೆ ನನ್ನಲ್ಲಿ. ಸಸ್ಯಗಳಲ್ಲಿ ಸವದೋಳು, ಸಸ್ಯಗಳಲ್ಲಿ ಸವದೋಳು, ಸಸ್ಯಗಳಲ್ಲಿ ಏಕೆ ನನ್ನಲ್ಲಿ. ರಾಧೆಯ ಒಳ್ಳೆನು ರುಕ್ಮಿಣಿ ಒಳ್ಳೆ. ಎಂತ ಒಳ್ಳೆ ಹಾಗೆ ಬೂದಿನಲ್ಲಿ ಅದಾಗುದಿಲ್ವಾ? ಮತ್ತೆ ಬೇರೆ ಉಂಟಾ? ಬೇರೆ ಬೇಡ, ಅದೊಂದೇ ಸಾಕು. ಯಾಕೆಂದ್ರೆ ಮತ್ತೆ ಮನೆಗೆ ಹೋಗಿ ಹೆಂಡತಿ ಕಾಕಿಯಲ್ಲಿ ಮಾತಾಡಿಸಿ. ಅಲ್ಲ, ನಾನು ಸಂಗೀತ ಹೇಳುವಾಗ ಎಲ್ಲೋ ನಿಮ್ಮ ಮನೆ ಕಡೆಯಿಂದ ಕೇಳಿದಾಗ ಆಯ್ತದು. ಹೌದೌದೌದು, ನೀನೇ ಹೇಳಿ ಮಾತಾಡ. ಓ ಬಾಮ, ಏನೇ ಇದು? ಏನು ನಿನ್ನ ಮನೆಗೆ ಬರುವುದು ಹೊಸತ? ಯಾವಾಗಲೂ ಮನೆಯ ಬಾಗಿಲಿಗೆ ಬರುವಾಗ ಶುಭ್ರ ವಸನವನ್ನ ಉಟ್ಟು ಬಂಗಾರದ ಬಟ್ಟಲನ್ನ ಹಿಡಿದು ಮಂಗಳಾರತಿಯನ್ನ ಎತ್ತುವುದಕ್ಕಾಗಿ ನನಗಾಗಿ ಕಾಯುತ್ತಾ ಇದ್ದವು. ಹೌದೌದೌದು. ಇವತ್ತು ಮಾತ್ರ ಹಾಗಲ್ಲ ಬಾಮ, ಮುಖ ತೋರಿಸುವುದಿಲ್ಲ, ನನ್ನಲ್ಲಿ ಮಾತಾಡುವುದಿಲ್ಲ. ನಿನ್ನ ಹೆಂಡತಿಯ ರಕ್ಷಣೆ ನಿನಗೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ವೇನೋ? ಇದು ನಾನು ನೋಡದಿರುವಾಗ ಬಂದ್ರೆ ಏನು ಮಾಡ್ತೀನಿ? ಒಟ್ಟು ಉಪದ್ರ ಮಾಡುವುದು. ಮಲಿನ ವಸನವನ್ನು ಹುಟ್ಟಿದ್ದೀಯ, ಕಣ್ಣು ಕೆಂಪಗಾಗಿ ಹೋಗಿದೆ, ಉಪ್ಪು ಗಂಟಿಕ್ಕಿದ್ದೀಯ. ಮಾತಾಡು ಬಾಮ, ಯಾಕೆ ನನ್ನಲ್ಲಿ ಮಾತಾಡುವುದಿಲ್ಲ? ಏನಾಯ್ತು? ಕೇಳಬೇಕು. ಯಾಕಿಲ್ಲಿಗೈ ತಂದೋ ನೀವೋನೋ ಯಾಕಿಲ್ಲಿಗೈ ಬಂದೋ ನೀವನೋ ನೀರೇ ನೀ ಕೇಳೆ ಬಂದ ಕಾರ್ಯ
ಇಲ್ಲ. ಹಾ ಹಾಗಂತ ಅವರಿಗೆ ನಾನು ಹೇಳುದು ಅರ್ಥ ಆಗಬೇಕಲ್ಲ. ಹೌದು. ನನ್ನ ಪರವಾಗಿ ಹಾ ನೀ ಮಾತಾಡ್ಬೇಕು. ನಿಮ್ಮ ಪರವಾಗಿ ನಾನು ಮಾತಾಡ್ತೇನೆ. ಕೃಷ್ಣಯ್ಯ ಮಕರಂದ, ಅಲ್ಲಿಂದ ಪರವಾಗಿ ಬರ್ತಾನೆ. ಒಂದು ಕೆಲಸ ಮಾಡೋಣ. ಆ ಕಡೆಯಿಂದ ಪರವಾಗಿ ಬರುವಾಗ ನೀನು ನನ್ನ ಬಗ್ಗೆ ಮಾತಾಡು. ನನ್ನ ಬಗ್ಗೆ ನಾನಿದ್ದೇನೆ. ಸರಿ. ಸರಿ ನಿಂತು ಆಚೆ ಹೋಗು. ಎಲ್ಲಿಗೆ ಕೇಳು, ಯಾಕೆ ಬಂದದ್ದು ಕೇಳು. ಯಾಕೆ ಬಂದದ್ದು? ಯಾಕೆ ಬಂದದ್ದು? ಗಂಡ ಹೆಂಡತಿಯ ಮನೆಗೆ ಬಾರದೆ ಮತ್ತೆಲ್ಲಿ ಗಂಡ ಹೋಗ್ಬೇಕಾಗಿತ್ತು? ಹೆಂಡತಿಯ ಮನೆಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗುದು? ಗಂಡ ಹೆಂಡತಿಯ ಮನೆಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗುದು? ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಅಂತ ಹೇಳಿದ್ರೆ ನಿನ್ನನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ತೀರಿ ಕೇಳು. ಅಲ್ಲಿಗೆ ಬೇಕು ನಿನ್ನ. ಅಲ್ಲಿಗೆ ಅಂತ ಹೇಳಿದ್ರೆ ಆಕೆ ಮತ್ತೆ ಅಭಿನಯ ಅವಳಿದ್ದಾಳಲ್ಲ. ಅವಳಿದ್ದಾರಲ್ಲ. ನನಗೆ ನೀನು ಬಿಟ್ಟು ಬೇರೆ ನಿಮ್ಮದಲ್ಲಯ್ಯ ಅಲ್ಲಿ ಕೊಡಿ. ಅವಳಿದ್ದಾಳಲ್ಲ. ನಿಜವಾಗಿಯೂ ಹೇಳ್ತಾ ಇದ್ದೀರಿ. ನಿನ್ನನ್ನು ಬಿಟ್ಟು ಮತ್ತೆ ಯಾರಿದ್ದಾರೆ ಕೇಳೋ. ನಿಜವಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಬಿಟ್ಟು ಮತ್ತೆ ಎಲ್ಲಿ? ನಿಜವಾಗಿ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಬಿಟ್ಟು ಯಾರಿಲ್ವಾ? ಯಾರಿಲ್ವಾ? ಒಬ್ಬಳಿದ್ದಾಳೆ. ಒಬ್ಬಳಿದ್ದಾಳೆ. ರೂಪವತಿ, ರೂಪವತಿ. ಯಮನವತಿ, ಕುಲವತಿ ಅಂತವಳ ಬಳಿಗೆ ಹೋಗಬೇಕು. ಆ ರೂಪವತಿ, ಯವನವತಿ, ಕುಲವತಿ ಅಂತವಳ ಬಳಿಗೆ ಹೋಗಿ. ಆ ರೂಪವತಿ, ಯವನವತಿ, ಗುಣವತಿ, ಗರ್ಭವತಿ. ಮತ್ತೆ ಹೇಳಿಲ್ಲ ನಾನು. ಅದಿಲ್ಲ ಅದಿಲ್ಲ. ಅದೊಂದು ಎಲ್ಲಿಯೂ ಆದ ನೆನಪು ಕಾಣಿಸುವುದಿಲ್ಲ. ಅಲ್ಲಿಗೆ ಹೋಗಿ ಗರ್ಭವತಿ ಬಿಟ್ಟು. ರೂಪವತಿ, ಕುಲವತಿ, ಗುಣವತಿ ನಿನ್ನನ್ನು ಬಿಟ್ಟು ಮತ್ತೆ ಯಾರು ಕೇಳು. ನಿನ್ನನ್ನು ಬಿಟ್ಟು ಬೇರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಬೇಕಾದನ್ನು ತಂದು ಕೊಡುವುದಕ್ಕಾಗುತ್ತದೆ, ವಿಶೇಷವಾದದನ್ನು ಕೊಟ್ಟು ನಲಿಯುವುದಕ್ಕಾಗುತ್ತದೆ. ಮೆರೆದಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಬೇಕಾದನ್ನು ತಂದು ಕೊಡ್ಲಿಕ್ಕೆ ಆಗ್ತದ? ಅಲ್ಲಿಗೆ ಹೋಗಿ ಮೆರೆದಾಡಿ. ಬೇಕಾದನ್ನು ತಂದು ಕೊಡ್ಲಿಕ್ಕೆ ಆಗ್ತದೆ. ಅಲ್ಲೇ ಹೋಗಿ ನೆರಳಾಡಿ. ನಾನು ಇನ್ನೊಬ್ಬರಿಗೆ ಹೋಗಿ ಮೆರೆಯುವುದಲ್ಲದೆ ಮತ್ತೆ ಎಲ್ಲಿಗೆ ಹೋಗಿ ಮೆರಿತೇನೆ? ಎಲ್ಲಿಗೆ ಹೋಗಿ ನಾನು ಎಲ್ಲಿಗೆ ಹೋಗುದಪ್ಪ? ಗೊತ್ತಿಲ್ವಾ? ಗೊತ್ತಿಲ್ವಾ? ಒಬ್ಬಳಿಗೆ ಎತ್ತವಳು ಗೊತ್ತವಳು. ಕಳವಿಲಿಲ್ದೋಡಿ ಬಂದವಳ ಕಳವಿನಿಲ್ದೋಡಿ ಬಂದವಳ ಕಳವಿನ್ಯೋ ಓಡಿ ಬಂದವಳ ಕಳವಿನ್ಯೋ 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 ಓಡಿ ಬಂದವಳ ಬಂಧುಗಳ ಮಾನವನು ತೆಗೆದವಳ ಬಂಧುಗಳ ಮಾನವನು ತೆಗೆದವಳ ಮಾನ ತೆಗೆದವಳ ಇಳೆಯೋಳು ಖ್ಯಾತಿಯ ಪಡೆದ ಸಂಪನ್ನೆಯ ಇಳೆಯೊಳು ಖ್ಯಾತಿಯ ಪಡೆದ ಸಂಪನ್ನೆಯ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಇಳೆಯಲು ಖ್ಯಾತಿಯ ಪಡೆದ ಸಂಪನ್ನೆಯ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಕಳವಿನಿಂದೋಡಿ ಬಂದವಳ ಬರ ಇಲ್ಲಿ. ಒಂದೇ ಒಬ್ಬಳಿದ್ದಾಳೆ. ಒಬ್ಬಳಿದ್ದಾಳೆ. ಅವಳ ಹೆಸರು ನಾನು ಹೇಳುವುದಿಲ್ಲ, ಹೇಳುವುದಿಲ್ಲ. ಆದ್ರೆ ಒಂದು ಕಥೆ ಉಂಟು. ಏನಮ್ಮ? ಅಯ್ಯೋ ಎಂತವಳು ಗೊತ್ತಾ? ಎಂತವಳು? ಕುಂಡಿನಾಪುರ ಎನ್ನುವಂತ ಒಂದು ಊರು. ಹಾ. ಅಲ್ಲಿ ಭೀಷ್ಮಕ ಅಂತ ಒಬ್ಬ ಅರಸ, ಅರಸ. ಅವನಿಗೊಬ್ಬಳು ಮಗಳು, ಮಗಳು. ಸಣ್ಣ ಮಗಳು. ಸಣ್ಣ ಮಗಳು. ಅಂದ್ರೆ ಅಪ್ಪನ ತೊಡೆಯ ಮೇಲೆ ಕುಳಿತುಕೊಳ್ಳುವಂತ ಸಣ್ಣ ಮಗಳು. ಸಣ್ಣ ಮಗಳು. ಅಲ್ಲಿಗೆ ನಾರದರು ಬಂದ್ರು. ನಾರದರು ಬಂದ್ರು. ಓ ಇವರ ಕತೆ ಹೇಳಿದ್ರು. ಇವರ ಕತೆ ಹೇಳಿದ್ರು. ಅಷ್ಟು ಸಣ್ಣ ಮಗುವಿಗೆ ಹಾ. ಕೃಷ್ಣ 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 ಅಂತ ಒಳಗಿನಿಂದ ಪ್ರೇಮ ಮೂಡಿತು. ಪ್ರೇಮ ಮೂಡಿತು. ಪ್ರೇಮ ಕಾಣಲಿಲ್ಲ, ಕಾಣಲಿಲ್ಲ ಪ್ರೇಮ. ಪ್ರೇಮ ಹೌದು. ಆದ್ರೂ ಮೂಡಿತು. ಮೂಡಿತು. ಬೇಕು ಬೇಕು ಅಂತ ಇವಳು ಯೌವನಕ್ಕೆ ಬಂದಳು. ಯೌವನಕ್ಕೆ ಬಂದಾಗ ಮದುವೆ ನಿಶ್ಚಯವನ್ನು ಅಣ್ಣ ಮಾಡಿದ. ಅಣ್ಣ ಮಾಡಿದ. ರುಕ್ಮ ಭೂಪತಿ ಅಂತವನ ಹೆಸರು. ರುಕ್ಮಣ್ಣ ರುಕ್ಮೇನ್ ಅಲ್ಲ, ರುಕ್ಮ ಭೂಪತಿ. ಯಾರಿಗೆ ಕೊಡಬೇಕು ಅಂತ
ಚೇದಿ ದೇಶದ ಅರಸನಾದ ಶಿಶುಪಾಲನಿಗೆ ಕೊಡಬೇಕು ಅಂತ ತೀರ್ಮಾನ ಆಯಿತು. ಶಿಂಪೇಳನಿಗೆ ಶಿಶುಪಾಲನಿಗೆ. ಶಿಶುಪಾಲನ್ ಇವಳಿಗೆ ಮನಸ್ಸಿಲ್ಲ. ಮನಸ್ಸಿಲ್ಲ. ಯಾಕೆ ಯಾಕೆ? ಒಳಗಿನಿಂದಲೇ ಕೃಷ್ಣ 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 ಕೃಷ್ಣ. ಇವಳೇನು ಮಾಡಿದ್ಲು? ಒಂದು ಪ್ರೇಮ ಪತ್ರವನ್ನ ಬರೆದಳು. ಪ್ರೇಮ ಪತ್ರ. ಪ್ರೇಮ ಪತ್ರ. ನಿನಗೆ ಗೊತ್ತಾ? ನನಗೆ ಮತ್ತೆ ಯಾರಿಗೆ? ಹೌದಾ? ಬರೆದು ಬ್ರಾಹ್ಮಣರ ಮುಖ್ಯವಾಗಿ ಕಳಿಸಿಕೊಟ್ರು. ಬ್ರಾಹ್ಮಣರಲ್ಲಿ ಪ್ರೇಮ ಬರಹ. ಅಲ್ಲಿಗೆ ಇವರು ಹೋದ್ರು. ಹೌದು. ಕಾಳಿಕಾ ಗುಡಿಗೆ ಹಾ. ಪೂಜೆಗೆ ಎನ್ನುವ ಹಾಗೆ ಬಂದಂತ ಹುಡುಗಿ ಹಾ. ಪ್ರೇಮ ಪತ್ರ ಬಂದು ಹಾ. ಇವರ ಜೊತೆಲಿ ಓಡಿ ಬಂದವಳು ಒಬ್ಬಳಿದ್ದಾಳೆ. ಓಡಿ ಬಂದವಳು. ಓಡಿ ಬಂದದ್ದು ಕಳವೆನಿಂದ ಓಡಿ ಬಂದವಳು. ಅದು ಕಳುವರಿನಿಂದ ಬಂದದ್ದು. ಕಳುವರ್ನಿಂದ ಅಲ್ಲ, ಬಾಳದಿಂದ ಬಂದದ್ದು. ಕಳವಿನಿಂದ ಓಡಿ ಬಂದವಳು. ಆದರೂ ಬರುವಾಗ ತನ್ನ ಬಂಧು ಬಾಂಧವರ ಮಾನ ಕಳೆದವಳು. ಕಳೆದವಳು. ತವರು ಮನೆಯ ಕಡೆ ಮುಖ ಹಾಕಿ ನೋಡದೆ ಇದ್ದವಳು. ಇದ್ದವಳು. ಆದರೂ ಬಹಳ ಚೆಲುವೆ. ಚೆಲುವೆ. ರೂಪದಲ್ಲಲ್ಲಪ್ಪ, ಅಲ್ಲಪ್ಪ. ಗುಣದಲ್ಲಿಯೂ ಚೆಲುವೆ. ಅಯ್ಯೋ. ಅಂತಸ್ತಿನಲ್ಲಿ ಚೆಲುವೆ. ಅಯ್ಯೋ. ಮತ್ತೊಬ್ಬರನ್ನು ವಶಪಡಿಸಿಕೊಳ್ಳುವುದರಲ್ಲೂ ಚೆಲುವೆ. ಅಯ್ಯಯ್ಯೋ. ಅಂತವಳಲ್ಲಿಗೆ ಹೋಗಿ ಹಾ. ಬೇಕಾದ್ದನ್ನು ಕೊಟ್ಟು ಹಾ. ಸವಿ ಮಾತುಗಳನ್ನು ಆಡುತ್ತಾ ಇರಬಹುದು. ಹಾ. ನಮ್ಮಲ್ಲಿಗೆ ಬರುವುದು ಬೇಡ. ಅಲ್ಲಿಗೆ ಹೋಗಿ ಇಲ್ಲಿ ಯಾಕೆ ಬಂದದ್ದು? ಅಲ್ಲಿಗೆ ಬೇಕಾದನ್ನು ಕೊಟ್ಟು ಅಲ್ಲಿಗೆ ಹೋಗಿ. ಗೆಳೆಯ, ಈ ಹೂವಿನ ಒಂದು ಪ್ರಕರಣ ಎಲ್ಲಿಂದ ಎಲ್ಲಿವರೆಗೆ ಬಂತು ನೋಡಿದ್ಯಾ? ಏನು ಕೊಟ್ಟಿದ್ದೇವೆ ನಾವು? ಇನ್ನೂ ಇದನ್ನು ಬೆಳಿಲಿಕ್ಕೆ ನಾವು ಬಿಡಬಾರ್ದು ಅಂತ ಆದ್ರೂ ಸತ್ಯಭಾಮಿಯ ಸಿಟ್ಟನ್ನು ಶಾಂತಗೊಳಿಸಬೇಕು. ತಗೊಳಿಸ್ಬೇಕು. ನಾನು ಹೇಗೆ ಮಾತಾಡಿಸ್ತೇನೆ? ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆಗೆ ಸಿಟ್ಟು ಮಾಡಲು ಬೇಡ ಸಿಟ್ಟು ಮಾಡಲು ಬೇಡ ಸಿಟ್ಟು ಮಾಡಲು ಬೇಡ ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನ ಪಟ್ಟಾದ ರಾಣಿಕೆ ಪರಮ ಕಲ್ಯಾಣಿಯೇ ಪಟ್ಟದ ರಾಣಿಕೆ ಪರಮ ಕಲ್ಯಾಣಿಯೇ ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ ಪಟ್ಟಣ ರಾಣಿಗೆ ಪರಮ ಕಲ್ಯಾಣಿ ವನಜಾದಳಾಂಬಗೆ ನಿನ್ನ ವನಜಾದಳಾಂಬಗೆ ನಿನ್ನ ಮಾತುಗಳೀಗ ನಿನ್ನ ಮಾತುಗಳೀಗ ವನಜಾದಳಾಂಬಗೆ ನಿನ್ನ ಮಾತುಗಳೀಗ ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ ವಿನಯದಿ ನೆಲೆಯ ಪೇಳು ನೀನಲ್ಲದಿನ್ನೇನಗಾರು ಪ್ರಿಯಾದವಳು ಅನ್ಯಳಿಗಿತ್ತ ಘನವತ್ತು ಏನು ವಿಸ್ತರಿಸು ಶೀಘ್ರದೋಳು
ಎನಗಾರು ಪ್ರಿಯದವಳು ಅನ್ಯಾಳಿಗಿದ್ದ ಘನವಸ್ತುವೇನೋ ವನಜದಳಾಂಬಕಿ ನಿನ್ನ ಮಾತುಗಳಿಗ ವನಜದಳಾಂಬಕಿಯೇ ನಿನ್ನ ಮಾತುಗಳಿಗ 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 ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ ವಿನಯದಿ ನೆಲೆಯ ಬೇಳು ನೀನಲ್ಲದಿನ್ನೆನಗಾರು ಪ್ರಿಯದವಳು ಅನ್ಯಳಿಗಿದ್ದ ಘನವಸ್ತುವೇನು ವಿಸ್ತರಿಸು ಶೀಘ್ರದಳು